ಕೋವಿಡ್-19 ಸೋಂಕಿತರಿಗಾದ ಇಲ್ಲಡೆ ಐಸೋಲೇಷನ್ ಉಪ್ಪುನಕ್ಲೆಗ್ ಕ್ವಾರಂಟೈನ್ ಉಪ್ಪುನಕ್ಲ ಸಗಾಯಗ್ ಸೋಮೇಶ್ವರ ಪುರಸಭೆಟ್ ಮಾಹಿತಿ ಕೇಂದ್ರ ಸಹಾಯವಾಣಿನ ಶುರು ಮಾಡ್ತದೇರು. ಕೋವಿಡ್ ಸಂಬಂಧಿತ ವಿಚಾರಣೆ ಮಾಹಿತಿಗಾದ ಅಂಚನೆ ಐಸೋಲೇಷನ್ಡ್ ಕ್ವಾರಂಟೈನ್ಡ್ ಇಲ್ಲಡೆ ಉಪ್ಪುನಕ್ಲೆಗ್ ಆರೋಗ್ಯ ವಿಚಾರಣೆ ಅಗತ್ಯ ವಸ್ತುಲೆದ ಮರ್ದಲೆದ ಪೂರೈಕೆ ಇಂಚ ಕಾಲಕಾಲಗ್ ಅಕಲ್ನ ಮಾಹಿತಿಲೆನ್ ತೆರೆಯೋನ್ನ ಸಹಾಯವಾಣಿ ಕೇಂದ್ರನು ಸೋಮೇಶ್ವರ ಪುರಸಭಾ ಸಿಬ್ಬಂದಿಲು ಇತ್ತ ಕಾರ್ಯಾಚರಿಸ ಒಂದುಲ್ಲೇರು. ಅಂಚನೆ ಕೋವಿಡ್ ಸಂಬಂಧಿತ ದೂರುಗಳನ್ನು ದಾಖಲಿಸಿರಲ ಪ್ರತ್ಯೇಕ ಸಹಾಯವಾಣಿ ಕೇಂದ್ರಲ ಸೋಮೇಶ್ವರ ಪುರಸಭೆ ಕಾರ್ಯಾಚರಿಸ ಒಂದುಂಡು. ಸೋಮೇಶ್ವರ ಪುರಸಭಾ ಮುಖ್ಯಾಧಿಕಾರಿ ಶ್ರೀಮತಿ ವಾಣಿ ವಿ ಆಳ್ವ ತಂಕ್ಲೆನ ಸಹಾಯವಾಣಿ ಕೇಂದ್ರದ ಮಾಹಿತಿ ಕೊಡ್ದು ಸಂಬಂಧಿತರು ಇಂದತ ಪ್ರಯೋಜನ ಪಡೆಯುವನೊಳ್ಳಿ ಪಂಡದು ತೆರಿಪಾಯಿರು. ಸೋಮೇಶ್ವರ ಪುರಸಭೆಯಲ್ಲಿ ಮನೆ ಜಿಲ್ಲಾಡಳಿತದ ಆದೇಶದ ಮೇಲೆ ಕೊರೋನಾ ಸಹಾಯವಾಣಿ ಸೆಂಟರನ್ನು ನಾವು ಕಳೆದ ವಾರದಿಂದ ಆರಂಭಿಸಿದ್ದೇವೆ. ಇದರಲ್ಲಿ ಮೊದಲಿಗೆ ಪ್ರೈಮರಿ ಆರೋಗ್ಯ ಕೇಂದ್ರ ಕೋಟೆಕಾರ್ ಇಲ್ಲಿಯ ವೈದ್ಯಾಧಿಕಾರಿಗಳು ಬಂದು ನಮ್ಮ ಸೋಮೇಶ್ವರ ಪುರಸಭಾ ವ್ಯಾಪ್ತಿಯಲ್ಲಿರುವ ಪೇಷಂಟ್ಗಳಲ್ಲಿ ವಿಡಿಯೋ ಕಾಲ್ ಮೂಲಕ ಮಾತನಾಡಿದ್ದಾರೆ. ಆಮೇಲೆ ಮರುದಿನದಿಂದ ಏನಪ್ಪಯ್ಯ ಮೆಡಿಕಲ್ ಕಾಲೇಜ್ನ MSW ಕಾರ್ಯಕರ್ತರು ಮತ್ತು ಆರೋಗ್ಯಾಧಿಕಾರಿಗಳು ಪ್ರತಿದಿನ ಸೋಮೇಶ್ವರ ಪುರಸಭೆಗೆ ಭೇಟಿ ನೀಡಿ ಪ್ರತಿದಿನ ನಮಗೆ ಡಾಟಾ ಶೀಟ್ DC ಆಫೀಸಿಂದ ಏನು ಕೊಡ್ತಾರ ಅವರಿಗೆ ವಿಡಿಯೋ ಕಾಲ್ ಮೂಲಕ ಮಾತನಾಡಿ ಅವರಿಗೆ ಧೈರ್ಯ ತುಂಬುವಂತಹ ಕೆಲಸವನ್ನು ಹಾಗೂ ಆರೋಗ್ಯದ ಸಮಸ್ಯೆ ಇದ್ದಲ್ಲಿ ಆರೋಗ್ಯದ ಸಮಸ್ಯೆಯನ್ನು ನಿವಾರಿಸುವಲ್ಲಿ ಶ್ರಮ ಕೊಡ್ತಾ ಇದ್ದಾರೆ. ಹಾಗೆ ನಮ್ಮ ಸಿಬ್ಬಂದಿಗಳಾದ ಶ್ರೀಮತಿ ರೂಪಾ ಹಾಗೂ ಶ್ರೇಯಸ್ ಇವರು ಕೂಡ ಈ ನಿಟ್ಟಿನಲ್ಲಿ ಈ ಸಹಾಯವಾಣಿಯಲ್ಲಿ ಕೊರೋನಾ ಸಹಾಯವಾಣಿ ಸೆಂಟರಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಜನರು ಏನೇ ಸಮಸ್ಯೆಗಳಿದ್ದಲ್ಲಿ ಕೂಡ ನಮ್ಮನ್ನು ಸಂಪರ್ಕಿಸ್ಬೋದು. ಹಾಗೆ ಆ ಪೇಷಂಟ್ಗಳಿಗೆ ಸೂಕ್ತ ವ್ಯವಸ್ಥೆ ಏನಾದರೂ ಬೇಕಿದ್ರೆ ಕೂಡ ಪುರಸಭೆ ಖಂಡಿತವಾಗಿಯೂ ಅದಕ್ಕೆ ಸಿದ್ಧವಿದೆ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ. ಹಾಗೆ ನಮ್ಮ ಸಹಾಯವಾಣಿ ನಂಬರ್ 082424666572 ಹಾಗೆ ಮೊಬೈಲ್ ನಂಬರ್ 9686356175 ಇದಕ್ಕೆ ಸಂಪರ್ಕಿಸಿದರೆ ಅದಕ್ಕೆ ಸೂಕ್ತ ವ್ಯವಸ್ಥೆಯನ್ನು ನಾವು ಮಾಡ್ತೇವೆ. ಸೋಮೇಶ್ವರ ಪುರಸಭೆಯಲ್ಲಿ ಒಟ್ಟು 36 ಕೇಸುಗಳಿದೆ. ಅದರಲ್ಲಿ ಹೋಮ್ ಕ್ವಾರಂಟೈನಲ್ಲಿರುವವರು 11 ಮಂದಿ, ಆಸ್ಪತ್ರೆಯಲ್ಲಿ ದಾಖಲಾಗಿರುವವರು 25, ಯಾವುದೇ ಡೆತ್ ಕೇಸ್ಗಳಿಲ್ಲ ನಮ್ಮಲ್ಲಿ. ಈಗಾಗಲೇ ನಾವು 11 ಮಂದಿ ಹೋಮ್ ಕ್ವಾರಂಟೈನಲ್ಲಿ ಯಾರಿದ್ದಾರೋ ಅವರನ್ನು ಈಗಾಗಲೇ ನಾವು ಸಂಪರ್ಕಿಸಿ ಅವರಿಗೆ ಸೂಕ್ತ ಸಲಹೆ ಸೂಚನೆಗಳನ್ನು ಹಾಗೆ ಧೈರ್ಯವನ್ನು ತುಂಬುವಂಥ ಕೆಲಸವನ್ನು ನಮ್ಮ ಡಾಕ್ಟರ್ಸು ಹಾಗೂ ನಮ್ಮ ಪುರಸಭೆಯ ಸಿಬ್ಬಂದಿಗಳ ಮೂಲಕ ಮಾಡಲಾಗಿದೆ. ಸೋಮೇಶ್ವರ ಪುರಸಭೆಯಲ್ಲಿ ಕೋವಿಡ್-19 ಅನ್ವಯ ಮಾನ್ಯ ಜಿಲ್ಲಾಧಿಕಾರಿಯವರ ಆದೇಶದಂತೆ ಸಾರ್ವಜನಿಕ ಕುಂದುಕೊರತೆಗಳ ನಿವಾರಣಾ ಘಟಕವನ್ನು ನಾವು ರಚನೆ ಮಾಡಿದ್ದೇವೆ. ಇದರಲ್ಲಿ ನಮ್ಮ ಸಿಬ್ಬಂದಿಗಳಾದ ಸುದೀನ್ ಮತ್ತು ರೇಖಾ ಇವರು ಕೆಲಸ ಮಾಡ್ತಾ ಇದ್ದಾರೆ. ಸಾರ್ವಜನಿಕರು ತಮಗೆ ಸಂಬಂಧಪಟ್ಟ ಯಾವುದೇ ದೂರುಗಳಿದ್ದರೆ ಕೋವಿಡ್-19ಗೆ ಸಂಬಂಧಪಟ್ಟ ಯಾವುದೇ ದೂರುಗಳನ್ನು ನೀಡ್ಬೋದು. ದೂರು ನೀಡುವವರದ್ದು ಅಥವಾ ಏನಾದರೂ ಸಮಸ್ಯೆಗಳಿದ್ದಲ್ಲಿ ಹೇಳಿಕೊಳ್ಳುವವರು ಕೂಡ ಇದಕ್ಕೆ ಕಾಲ್ ಮಾಡಿದರೆ ನಾವು ಸೂಕ್ತ ವ್ಯವಸ್ಥೆಯನ್ನು ಮಾಡ್ತೇವೆ. ಹಾಗೆ ದೂರು ಕೊಟ್ಟವರ ಹೆಸರು ದೂರವಾಣಿ ಸಂಖ್ಯೆಯನ್ನು ನಾವು ಗೌಪ್ಯವಾಗಿ ಇಡ್ತೇವೆ. ಆದ್ದರಿಂದ ಸಾರ್ವಜನಿಕರು ಇದರ ಪ್ರಯೋಜನವನ್ನು ಪಡೆದುಕೊಳ್ಬೇಕು ಅಂತ ಕೇಳ್ಕೊಳ್ತೇನೆ. ನಮ್ಮ ದೂರವಾಣಿ ಸಂಖ್ಯೆ 082424666572 ಹಾಗೆಯೇ ಮೊಬೈಲ್ ನಂಬರ್ 9686356175.